ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ನಾನು ಕಮಲನಯನ ಪಾಟೀಲ. ಕರಾವಳಿಯ ಶ್ರೀ ಕ್ಷೇತ್ರ ಮೂಲ್ಕಿಯಲ್ಲಿ ಶ್ರೀ ವೆಂಕಟರಮಣ ದೇವರ ಸನ್ನಿಧಾನದಲ್ಲಿ ಶ್ರೀ ಕಾಲಭೈರವ ಮೂಲಮುದ್ರಾ ಜೀರ್ಣೋದ್ಧಾರ ಮಹೋತ್ಸವ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಇಂತಹ ವಿಶೇಷ ಕಾರ್ಯಕ್ರಮದಲ್ಲಿ 4ನೆಯ ದಿನದ ಸಂಚಿಕೆಗೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಈ 4ನೆಯ ದಿನದ ವಿಶೇಷವಾದಂಥ ಕಾರ್ಯಕ್ರಮಗಳು ಯಾವ ರೀತಿಯಾಗಿ ಭಕ್ತರ ಕಣ್ಣು ಕಟ್ಟುತ್ತಿವೆ, ಇಲ್ಲಿ ಪುಳಕಿತಗೊಂಡಿರುವ ಭಕ್ತರ ಶ್ರದ್ಧೆ, ಭಕ್ತಿ ಮತ್ತು ಸೇವೆಗಳನ್ನು ಯಾವ ರೀತಿಯಾಗಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ವಿಶೇಷ ಅಂದರೆ ಶ್ರೀ ಕ್ಷೇತ್ರಕ್ಕೆ ಪೂಜ್ಯರು ಭೇಟಿ ನೀಡತಕ್ಕಂಥದ್ದು, ಪೂಜ್ಯರ ಜೊತೆಗೆ ವಿವಿಧ ಗಣ್ಯರು ಭೇಟಿ ನೀಡತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ದಿನದ ತುಂಬಾ ವಿಶೇಷ ಸಂಭ್ರಮದ ಕ್ಷಣಗಳು ಅಂತಲೇ ಹೇಳ್ಬೋದು. ಇಂತಹ ಸಂಭ್ರಮದ ಕ್ಷಣಗಳನ್ನು ಶ್ರೀ ಕ್ಷೇತ್ರದಲ್ಲಿ ವಿಹರಿಸುತ್ತಾ ಒಮ್ಮೆ ಭಕ್ತಿಯಿಂದ ನೋಡಿ ಬರೋಣ ಬನ್ನಿ. ರಮಣ ಪರಾಪರಗೆ ಕಿಂಕರ ಜನರ ಸಂಕಟ ಹರಗೆ, ಪಂಕಜಲೋಚನೆ ಸಿರಿಯ ರಸಗೆ ಶ್ರೀ ಪಂಕಜಲೋಚನೆ ಸಿರಿಯ ರಸಗೆ, ಒಳಲಂಕಾದೀಪ ಶಂಕರ ಪ್ರಿಯಗೆ ಜಯ ಮಂಗಳಂ ಜಯ ಶುಭ ಮಂಗಳಂ, ಮಂಗಳಂ ಜಯ ಶುಭ ಮಂಗಳಂ. ವೇದಗಳನ್ನು ಅಜಗೀತವಗೆ ಸಾಧಿಸಿ ಮಂದರ ಪೊತ್ತವಗೆ, ಮೆದಿನಿಯನು ತನ್ನ ದಾಡೆಯೊಳೆ ತುತ, ಮೆದಿನಿಯನು ತನ್ನ ದಾಡೆಯೊಳೆ ತುತ, ಮೊದದಿ ತರಳನ ಸಲೈದಗೆ ಜಯ ಮಂಗಳಂ ಜಯ ಶುಭ ಮಂಗಳಂ, ಜಯ ಮಂಗಳಂ ಜಯ ಶುಭ ಮಂಗಳಂ. ಮೂರಡಿ ಬೇಡಿದಗೆ ಕೊಡಲಿಯ ಪೆಗಲೊಳು ಪಿಡಿದವಗೆ, ಕೊಡವಿಯ ಮೂರಡಿ ಬೇಡಿದಗೆ ಕೊಡಲಿಯ ಪೆಗಲೊಳು ಪಿಡಿದವಗೆ, ಮಡದಿಯ ನೆಪದೊಳು ಕಡಲನ್ನು ಬಂಧಿಸಿ, ಮಡದಿಯ ನೆಪದೊಳು ಕಡಲನ್ನು ಬಂಧಿಸಿ, ಮಡುವದು ಮುಖಿ ಪೆಡೆ ತುಳಿದವಗೆ ಜಯ, ಮಡುವದು ಮುಖಿ ಪೆಡೆ ತುಳಿದವಗೆ ಜಯ ಮಂಗಳಂ ಜಯ ಶುಭ ಮಂಗಳಂ, ಜಯ ಮಂಗಳಂ ಜಯ ಶುಭ ಮಂಗಳಂ. ಬತ್ತಲೆಯಾಗಿತ ಮೆರೆದವಗೆ ಮುತ್ತೈದೆಯರನು ಪೊರೆದವಗೆ, ಹತ್ತವತಾರದಿ ಹಯವನೇರಿ ಜಗ, ಹತ್ತವತಾರದಿ ಹಯವನೇರಿ ಜಗ, ಸುತ್ತಿಂಲಂಚರ ಶಿರ ತರಿದವಗೆ, ಸುತ್ತಿಂಲಂಚರ ಶಿರ ತರಿದವಗೆ ಜಯ ಮಂಗಳಂ ಜಯ ಶುಭ ಮಂಗಳಂ, ಜಯ ಮಂಗಳಂ ಜಯ ಶುಭ ಮಂಗಳಂ.
ತ್ರಿಲೋಕಾಧೀಶ ಶ್ರೀ ನರಹರಿಗೆ ತ್ರಿಕಾಲ ಪೂಜೆಯ ಕೈಕೊಂಬವಗೆ ಕಾಲ ಕಾಲದಿ ತನ್ನ ಭಕುತರ ಪೊರೆಯುವ ಕಾಲ ಕಾಲದಿ ತನ್ನ ಭಕುತರ ಪೊರೆಯುವ ಮೂಲ ವಿಠಲ ಬಿಂದು ಮಾಧವಗೆ ಜಯ ಮಂಗಳಂ ಜಯ ಶುಭ ಮಂಗಳಂ ಮಂಗಳಂ ಜಯ ಶುಭ ಮಂಗಳಂ ವೆಂಕಟರಮಣ ಪರಾಪರಗೆ ಕಿಂಕರ ಜನರ ಸಂಕಟ ಹರಗೆ ಪಂಕಜಲೋಚನೆ ಸಿರಿಯ ರಸಗೆ ಶ್ರೀ ಪಂಕಜಲೋಚನೆ ಸಿರಿ ಭೈರವ ನಮೋ ಕಾಲ ಭೈರವ ನಮೋ ಭೈರವ ನಮೋ ಕಾಲ ಭೈರವ ನಮೋ ಭೈರವ ಎನಲು ಅಪಮೃತ್ಯು ಪರಿಹಾರ ನಮೋ विष्णू नरसिंहा सुबेरी सर्वैय पेंटेचे तशीच तुका भजत नाना गोत्रेचे वैदिक गृहस्थ प्रमुख सर्वै मिळून प्रार्थना करून घेतात की देवा कसं भक्तांग अभिष्ट सिद्धी करचे खातीर भक्तांग वाक्य सत्य करचे खातीर सर्वै शिष्टांग रक्षण करचे खातीर दुष्टांग शिक्षा दिवचे खातीर अवतार घेवन अनुग्रह केलेलो नरसिंह मुतू तसो एक नरसिंह कसलकीच विशेष रुपात आमच्या समाजाचेर प्रीती दवरून आमगेले जाम नाशिल्ले कसलकी विजयन स्वाम्यांनी आमगेचेर प्रीती करून हे पेंटेक उद्धार जामकां सर्वै अनुभव जामकां तुगेलो ताज्यान ही पेंट उद्धार जाता निरंतर तुगेलो सेवा करूं अशें भाग्य हे पेंटेच्यान भजकांक सर्वांकय दिता मेळटा म्हणटकूच स्वाम्यान प्रितीन तुका आमगेल्या समाजाक अनुभव करून दिलेलो ते काला देखून तुका विशेष रुपात प्रितीन श्रद्धेन भजकान सर्वांनी मेळून वैदिकान सर्वांनी मेळून तांगेली योग्यता प्रकारे तांगेली ज्ञाना प्रकारे तांकां तूं दिलेले बुद्दये प्रकारे तुगे प्रितीन श्रद्धेन सेवा केल्या तशीच एक संकेच मागीर बिंदू माधव देवा तुगे प्रार्थना करतात की हे पेंटेक विशेष रुपार उत्सव जामकां ताज्या आनी पेंट उत्साहान आसता ती विशेष रूपात तुगे विशेष प्रकाराचे सेवा करूं जाता दिता देवा ही प्रार्थना केलेली तू सत्य केले म्हूण कीर्त तूं काडून घे देवा म्हूण प्रार्थना करता स्थूलकाय विजित महाकराड रूपना जनांग व्याळभूप नमित बल त्रिशूल वेदधर सुवीर नमो भैरवा नमो काल भैरवा नमो भैरवा नमो काल भैरवा ಕರಯುಗಳಕ್ಕೆ ವೀರ ಕಂಕಣ ಸ್ಫುರಿತ ಶೋಣಾಂಬರದುಡುಗೆಯ ಮೆರವ ಕಟಿಗೆ ಘಂಟೆ ಮಾಲೆ ಧರಿಸಿ ರಂಜಿಸಿರುವ ದೇವ ನಮೋ ಭೈರವ ನಮೋ ಕಾಲ ಭೈರವ ನಮೋ ಭೈರವ ನಮೋ ಕಾಲ ಭೈರವ ಪ್ರಿಯ ವೀಕ್ಷಕರೇ, ಶ್ರೀ ಕ್ಷೇತ್ರಕ್ಕೆ ತುಂಬ ದೂರದ ಊರುಗಳಿಂದ ಭಕ್ತಾದಿಗಳು ಆಗಮಿಸಿ ತಮ್ಮ ಭಕ್ತಿ ಸೇವೆಗಳನ್ನು ಶ್ರೀ ಕ್ಷೇತ್ರದ ಶ್ರೀ ದೇವರಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ನೋಡುವುದಕ್ಕೆ ಅತ್ಯಂತ ಖುಷಿಯನ್ನು ನೀಡ್ತಕ್ಕಂಥದ್ದು ಮತ್ತು ಅವರ ಭಕ್ತಿ ಶ್ರದ್ಧೆಗಳು ಶ್ರೀ ಕ್ಷೇತ್ರಕ್ಕೆ ಯಾವ ರೀತಿಯಾಗಿ ಸಮರ್ಪಣೆ ಆಗ್ತಾ ಇದೆ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸ್ಬೋದು. ಹೀಗೆ ದೂರದ ಮುಂಬೈಯಿಂದ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಸೇವೆಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಕ್ಕಂಥ ಭಕ್ತಾದಿಗಳನ್ನು ಕೂಡ ನಾವು ಮಾತನಾಡಿಸೋಣ. ಇವತ್ತು ನಮ್ಮೊಟ್ಟಿಗೆ ಗಣೇಶ್ ರಾವ್ ಅಂತಕ್ಕಂಥವರು ಶ್ರೀ ಕ್ಷೇತ್ರಕ್ಕೆ ಬಂದಿದ್ದಾರೆ. ಬನ್ನಿ ಅವರೊಟ್ಟಿಗೆ ಒಂದಷ್ಟು ಮಾತುಕತೆಯನ್ನು ಮಾಡೋಣ. ಸರ್ ನಮಸ್ತೆ. ನಾವು ತುಂಬ ವರ್ಷದಿಂದ ಸಣ್ಣದಿರೋದಿಂದಲೇ ನಾವು ಬರ್ತಾ ಇದ್ದೇವೆ. ನಮ್ಮ ಊರು ಕಾಸರಗೋಡು, ಆದರೆ ಈಗ ಸದ್ಯಕ್ಕೆ ನಾವು ಬೊಂಬೆಲೇ ಇರೋದು. ಬೊಂಬೆಯಿಂದ ಈಗ ನಾವು ರಿಟೈರ್ಡ್ ಆದ ಕಾರಣ ಪ್ರತಿ ವರ್ಷ ಪ್ರತಿಷ್ಠಾ ಹುಣ್ಣಿಮೆ ಮತ್ತು ರಥೋತ್ಸವ ಹೀಗೆ ನಡೀತಾ ಇರುವಾಗ ನಾವು ಬರ್ತಾ ಇರ್ತೇವೆ. ನಮಗೆ ಇಲ್ಲಿ ಬಂದ ಕೂಡಲೇ ಇಷ್ಟು ವಾತಾವರಣದಲ್ಲಿ ನಮಗೆ ಇಷ್ಟು ಮಗ್ನವಾಗಿ ಇಲ್ಲಿಯ
ದೇವರ ಕಾರ್ಯಕ್ರಮ, ಪ್ರತಿ ಅಭಿಷೇಕ. ಈಗ ಇತ್ತೀಚೆಗೆ ಈ ಒಂದು ಸ್ಪೆಷಲ್ 5 ದಿವಸದ ಪ್ರೋಗ್ರಾಮ್ಗೆ ನಾವು ಬಂದಿದ್ದೇವೆ. ಇಷ್ಟು ಮನಸ್ಸಿಗೆ ಸಮಾಧಾನ ಆಗಿದೆ. ಬೊಂಬೆಯ ಇಲೆಕ್ಟ್ರಿಕ್ ಜೀವನ ಹೇಳ್ತೇವೆ, ಅದು ನಾವು ಕಂಪ್ಲೀಟ್ ಮರಿತೇವೆ ಇಲ್ಲಿ ಬಂದನಂತ. ಆದ ಕಾರಣ ದೇವರ ಹತ್ರ ನಾವು ಮನಸ್ಸಿದ್ದು ನಾವು ಯಾವ ಇದನ್ನು ನಾನು ಕೇಳಿಕೊಂಡಿದ್ದೇವೆ. ನನಗೆ ಇಷ್ಟವರೆಗೆ ನನ್ನ ವಿಷಯದಲ್ಲಿ ಹೇಳಿದ್ದು ಅಂತ ಹೇಳಿದ್ರೆ ಎಲ್ಲ ಹೇಳಿದೆಲ್ಲ ಕೊಡ್ತದೆ. ಬೆಳಗ್ಗೆ ಸ್ನಾನ ಮಾಡಿ, ಹೀಗೆ ಸ್ನಾನ ಮಾಡಿದ ಚಂಡಿಯಲ್ಲೇ ಬರಬೇಕು. ದೇವರ ಇದು ನಡೆಯಲು ಬಂದು ನಮ್ಮ ಮನಸ್ಸಿನಲ್ಲಿ ಏನು ನಾವು ನೆನೆಸ್ತೇವೆ ಅದು ನನಗೆ ಇಷ್ಟರವರೆಗೂ ಕೊಟ್ಟಿದ್ದಾರೆ. ಇಲ್ಲಿ ನನ್ನ ಮಗಳ ಮದುವೆ ವಿಷಯದಲ್ಲಿಯೂ, ಮಗನ ಮದುವೆ ವಿಷಯದಲ್ಲಿಯೂ, ನನ್ನ ಅಳಿಯ ಹೇಳಿ ಇಲ್ಲಿದ್ದೇ ಭಟ್ರ ಮಗನಿಗೆ ಕೊಟ್ಟು ಇಲ್ಲಿ ಮದುವೆ ಆಯಿತು. ಆದ ಕಾರಣ ನನಗೆ ಇಷ್ಟು ಸಂತೋಷ ಆಗ್ತದೆ. ಆದರೆ ನಮ್ಮ ಒಂದು ಸಂಬಂಧ, ಈ ದೇವಸ್ಥಾನ ಸಂಬಂಧ ನಮ್ಮದು ಹೆಚ್ಚಾಗಿ ಹೋಗಿದೆ ಈಗ. ಆದ ಕಾರಣ ಪ್ರತಿ ವರ್ಷ ಪ್ರತಿ ಸಲ ಎಂಥದಾದ್ರು ನಮಗೆ ಅಲ್ಲಿ ನಮ್ಗೆ ಗೊತ್ತಾಗ್ತದೆ, ನಾವು ಇಲ್ಲಿ ಬರ್ತೇವೆ. ಈಗ ನಾವು ಬಂದ ನಂತರ ಇಷ್ಟು ನಾವು 4-5 ದಿವಸ ಇಷ್ಟು ಸಮಾಧಾನದಲ್ಲಿದ್ದೇವೆ, ಇಷ್ಟು ಸಮಾಧಾನದ್ದೇವೆ. ಕೂತು ಪ್ರತಿಯೊಂದು ದರ್ಶನೆಯಲ್ಲಿ ದೇವರ ಸೇವೆ ಯಾವುದು ತುಂಬ ಸೇವೆ ಆಗ್ತಾವೆ, ನಾವು ಮಾಡ್ತೇವೆ. ನಮ್ಮ ಕೈಯಿಂದ ಏನಾಗ್ತದೆ ಅದೆಲ್ಲ ಮಾಡ್ತೇವೆ. ಭಾರಿ ಸಂತೋಷ ಆಗಿದೆ ಇದರಿಂದಲೇ. ನಮಸ್ಕಾರ. ಶ್ರೀನಿವಾಸ ವೆಂಕಟರಮಣ ಗೋವಿಂದ मेगल नाव बालकृष्ण भट्ट हांव हांगाच वची मुलकीचो मात्र 2 वर्ष आसतना आमी बॉम्बे शिफ्ट जालेली. म्हाका हांगाचे चड कसले फुडें गोत नाशिल्लें, स्कूल कॉलेज ऑफिस जाले नंतर मागीर एक पाटी 1994 हांव आयिल्लो प्रतिश्ठे पुनवे वेळारी. म्हाका हांगा एक अशी भक्ती जाल्ले, देवा वयर अशी श्रद्धा भक्ती जाल्ले आनी तो देव म्हाका पावला, सकट दिला म्हाका. तागे लुडगास करयाची तुमगेल सकट जाणाल बरें जातलें. ಪ್ರಿಯ ವೀಕ್ಷಕರೇ, ಶ್ರೀ ಕ್ಷೇತ್ರದಲ್ಲಿ 4ನೇ ದಿನದ ವಿಶೇಷವಾದಂಥ ಧಾರ್ಮಿಕ ಉತ್ಸವಗಳು, ಯಜ್ಞ ಯಾಗಾದಿಗಳು, ಹೋಮ ಹವನಗಳು, ಜೊತೆಗೆ ಶ್ರೀ ಕ್ಷೇತ್ರದ ಮೂಲಮುದ್ರಾ ಜೀರ್ಣೋದ್ಧಾರ ಮಹೋತ್ಸವ. ಈ ಕಾರ್ಯಕ್ರಮಕ್ಕೆ ಶ್ರೀ ಕ್ಷೇತ್ರಕ್ಕೆ ಶ್ರೀಗಳು ಜೊತೆಗೆ ವಿವಿಧ ಗಣ್ಯರು ಭೇಟಿ ಕೊಡ್ತಕ್ಕಂಥದ್ದು. ಈ ಎಲ್ಲ ಸುಂದರವಾದಂಥ ಭಕ್ತಿಪೂರ್ವಕವಾದಂಥ ನೋಟುಗಳನ್ನು, ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಈಗೊಂದು ಪುಟ್ಟ ವಿರಾಮವನ್ನು ಪಡೆದುಕೊಂಡು ಇನ್ನಷ್ಟು ಶ್ರೀ ಕ್ಷೇತ್ರದ ವೈಭವವನ್ನು ನೋಡೋಣ. ಪ್ರಿಯ ವೀಕ್ಷಕರೇ, ವಿರಾಮದ ಬಳಿಕ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. 4ನೆಯ ದಿನದ ಸಂಚಿಕೆಯಲ್ಲಿ ಈ ದಿನ ವಿಶೇಷವಾದಂಥ ಯಾವೆಲ್ಲ ದೃಶ್ಯಾವಳಿಗಳು ನಡೀತಾ ಇದೆ ಅನ್ನುವ ಒಂದು ಸುಂದರ ನೋಟವನ್ನು ಈ ಸಂಚಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಬನ್ನಿ, ಶ್ರೀ ಕ್ಷೇತ್ರದ ವೈಭವವನ್ನು ಮತ್ತಷ್ಟು ಕಂಡು ಬರೋಣ. ಶ್ರೀ ಕ್ಷೇತ್ರದಲ್ಲಿ ದೇವರಿಗೆ ಸಮರ್ಪಣೆಯಾಗುವ ಪೂಜ್ಯರ ಮತ್ತು ವಿವಿಧ ಗಣ್ಯರ ಸಮರ್ಪಣೆಗಳು, ಜೊತೆಗೆ ಭಕ್ತಾದಿಗಳ ಪ್ರೀತಿಯ ಪಾಲ್ಗೊಳ್ಳುವಿಕೆ, ಇದೆಲ್ಲವೂ ನಮ್ಮೆಲ್ಲರನ್ನ ಮತ್ತೊಮ್ಮೆ ಮನಸೆಳೆಯುತ್ತೆ. ಅಂತಹ ದೃಶ್ಯಗಳನ್ನು ಮತ್ತೊಮ್ಮೆ ಭಕ್ತಿಯಿಂದ, ಪ್ರೀತಿಯಿಂದ ನೋಡಿ ಬರೋಣ. ಬನ್ನಿ. ಪಾಲಿಸೈ ವಿಶಾಲ ಗುಣಭರಿತ ನಿನ್ನಯ ಚರಿತ ಕಾಲಭೈರವನು ತಿಪೆನಾ ಸತತ. ಪಾಲಿಸೈ ವಿಶಾಲ ಗುಣಭರಿತ ನಿನ್ನಯ ಚರಿತ ಕಾಲಭೈರವನು ತಿಪೆನಾ ಸತತ. ಕಾಲಕಲ್ಪಿತ ಲೀಲೆಯರಿತು ಸುಶೀಲತನವನು ಮೆರೆಯಲು ಸುಗ ಸ್ಥೂಲ ಸೂಕ್ಷ್ಮಾಕೃತಿಯ ಧರಿಸಿದ ಮೂಲಿಕಾ ಶ್ರೀನಿವಾಸ ಭೈರವ. ಪಾಲಿಸೈ ವಿಶಾಲ ಗುಣಭರಿತ ನಿನ್ನಯ ಚರಿತ ಕಾಲಭೈರವನು ತಿಪೆನಾ ಸತತ. ಪರಮ ಪಾವನ ಕಾಶಿಯಲ್ಲಿರುತ್ತ ಐತಂದು ಮತ್ತ ವೀರರಾಮನ ಸೇತು ನೋಡುತ್ತ ಧರೆಯ ಸಂಚರಿಸುತ್ತ ಬರುತ್ತಿರ ಮಿರುಪ ಶೇಷಾಚಲ ನಿರೀಕ್ಷಿಸಿ ಬರದಿಗಿರಿ ಮೇಲ್ಕಡರಿ ಶ್ರೀಶನ ಚರಣ ಕಾನತನಾಗಿ ಸ್ತುತಿಸಿದೆ. ಪಾಲಿಸೈ ವಿಶಾಲ ಗುಣಭರಿತ
ನಿನ್ನಯ ಚರಿತ ಕಾಲಭೈರವನು ತಿಪೆನಾ ಸತತ. ಸುರವರೇಶನು ನಿನಗೆ ಪ್ರೀತಿಯಲ್ಲಿ ಮಂತ್ರಿತ್ವದಲ್ಲಿ ಇರಿಸಿ ಮೆರೆಸಿದ ಕೀರ್ತಿಕರವಲ್ಲಿ. ತ್ವರಿತದಿಂ ನೀನೆಲ್ಲ ದೇಶದ ಪರಿಪರಿಯ ಕಾಣಿಕೆಯ ತರಿಸುತ್ತ ಹರಿಯ ದರುಶನ ಗೈವ ಮೊದಲೇ ಹರುಷದಿಂದಲಿ ಪೂಜೆಗೊಂಬುವೆ. ಪಾಲಿಸೈ ವಿಶಾಲ ಗುಣಭರಿತ ನಿನ್ನಯ ಚರಿತ ಕಾಲಭೈರವನು ತಿಪೆನಾ ಸತತ. ಶರಣರನು ನೀ ಕಾಯುವ ಮಮತೆಯಲ್ಲಿ ಅಲ್ಲಲ್ಲಿರುತ್ತಲಿ ಧರಿಸಿ ಮೃದುತರವಾದ ವಾಕ್ಯದಲ್ಲಿ ಕರೆಸಿ ಒಬ್ಬೊಬ್ಬರ ವಿಚಾರಿಸಿ ಸರಸದಿಂದಲಿ ಪೊಗಳಿಕೊಳ್ಳುತ್ತ ನರರ್ಗೆ ಸೋಕಿದ ಭೂತ ಪ್ರೇತದ ಭಯಗಳನ್ನು ಪರಿಹರಿಸಿ ಪಾಲಿಸೈ ವಿಶಾಲ ಗುಣಭರಿತ ನಿನ್ನಯ ಚರಿತ ಕಾಲಭೈರವನು ತಿಪೆನಾ ಸತತ. ಭೂತಳದೊಳು ಅಧಿಕವಾಗಿರ್ಪ ವರಮೂಲಿಕಾದಿ ಪ್ರಖ್ಯಾತ ವೆಂಕಟಪತಿಗೆ ಸಖಿಯಪ್ಪ. ಖ್ಯಾತಿಯಿಂದಿರೆ ಇದಿರಿನಲಿ ಸಂಪ್ರೀತಿ ಸುನುತನಾಗಿ ಮೆರೆದಿಹೆ. ಓತು ಕರುಣದೊಳು ಒಲಿದು ಪಾಲಿಪದಾತ ಸಾರಸ ಬದನ ಪ್ರೇಮಿ. ಪಾಲಿಸೈ ವಿಶಾಲ ಗುಣಭರಿತ ನಿನ್ನಯ ಚರಿತ ಕಾಲಭೈರವನು ತಿಪೆನಾ ಸತತ. ಪಾಲಿಸೈ ವಿಶಾಲ ಗುಣಭರಿತ ನಿನ್ನಯ ಚರಿತ ಕಾಲಭೈರವನು ತಿಪೆನಾ ಸತತ. ಕಾಲಕಲ್ಪಿತ ಲೀಲೆಯರಿತು ಸುಶೀಲತನಮನು ಮೆರೆಯಲೋ ಸುಗ ಸ್ಥೂಲ ಸೂಕ್ಷ್ಮಾಕೃತಿಯ ಧರಿಸಿದ ಮೂಲಿಕಾ ಶ್ರೀನಿವಾಸ ಭೈರವ. ಪಾಲಿಸೈ ವಿಶಾಲ ಗುಣಭರಿತ ನಿನ್ನಯ ಚರಿತ ಕಾಲಭೈರವನು ತಿಪೆನಾ ಸತತ. ಈತ
ಪ್ರಿಯ ವೀಕ್ಷಕರೇ, 4ನೇ ದಿನದ ಈ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಇಂದು ಬೆಳಗಿನಿಂದ ಯಾವೆಲ್ಲ ವಿಶೇಷವಾದಂಥ ಧಾರ್ಮಿಕವಾದಂಥ ವಿಧಿವಿಧಾನಗಳ ಜೊತೆಗೆ ಇಂದಿನ ಕಾರ್ಯಕ್ರಮಗಳು ಆರಂಭಗೊಂಡಿತ್ತು ಮತ್ತು ಇವತ್ತು ಯಾವೆಲ್ಲ ಪ್ರಮುಖರು ಗಣ್ಯರು ಜೊತೆಗೆ ವಿಶೇಷವಾದಂಥ ಅತಿಥಿಗಳು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿದರು, ಏನೆಲ್ಲ ವಿಶೇಷತೆಗಳು ಒಂದಷ್ಟು ಇಲ್ಲಿ ಜರುಗಿತು ಅನ್ನುವ ಕುರಿತಂತೆ ನಮ್ಮೊಟ್ಟಿಗೆ ಎಂ ಕೃಷ್ಣಾನಂದ ಭಟ್ರು ಅಂತಕ್ಕಂಥವ್ರು ಶ್ರೀ ಕ್ಷೇತ್ರದ ಅರ್ಚಕ ವೃಂದದಲ್ಲಿ ಒಬ್ಬರಾದಂಥವರು ಪ್ರಮುಖರು. ಅವರೊಟ್ಟಿಗೆ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ. ಸರ್ ನಮಸ್ತೆ. ಇವತ್ತು ಬೆಳಿಗ್ಗೆ ಕಾಳಭೈರವ ಹೋಮಗಳು ನಡೆಗಿದ್ದವು. ಇಲ್ಲಿಯ ಪ್ರಧಾನ ಮಾತನಾಡುವ ದೇವರಂಥ ಒಂದು ಭಕ್ತಾದಿಗಳ ಕಷ್ಟ ತಾಪತ್ರಯಗಳು ಏನೇ ವಿಷಯ ಕೇಳಲಿಕ್ಕಿದ್ದರೂ ಇಲ್ಲಿ ಮಾತನಾಡುವ ದೇವರಂಥ ಪ್ರಸಿದ್ಧಿಯಾಗಿದ್ದಂಥ ಆ ಕಾಳಭೈರವನಿಗೆ ಹವನಗಳು ನಡೆದೆವು. ಆ ಕಾಳಭೈರವ ಕಲಶಾದಿ ವಾಸ ಪೂಜನೆಗಳು, ಅದಕ್ಕೆ ಆ ಎಷ್ಟೇಗಳು ನಮ್ಮ ಹಿರಿಯ ಗುರುಗಳು ಕೊಟ್ಟಂತಹ ಎಷ್ಟಿ, ಅದಕ್ಕೆ ಅಭಿಷೇಕ ಪೂಜನೆಗಳು ನಡೆದು ಅದನ್ನು ಶ್ರೀ ಸಂಯಮೇಂದ್ರ ತೀರ್ಥ ಸ್ವಾಮೀಜಿಯವರ ಹಸ್ತದಿಂದ ಅವರು ಅದನ್ನು ವಿಶೇಷವಾಗಿ ಅದನ್ನು ಕೊಡುಗೆಯಾಗಿ ಕೊಟ್ಟು ತದನಂತರ ಅದಕ್ಕೆ ಉತ್ಸವಾದಿಗಳು ಜರುಗಿದವು. ತದನಂತರ ಹೊಸ ಒಂದು ಎಷ್ಟಿಯನ್ನು ಮಾಡಿದುಂಟು. ಅದಕ್ಕೆ ಕೂಡ ವಿಶೇಷ ಪೂಜನೆಗಳು, ಅಭಿಮಂತ್ರಣಗಳು, ರಾಮನಾಮ ಲಿಖಿತ ಹವನಗಳು ನಡೆದು ಆ ಶಕ್ತಿಯನ್ನು ಆ ದಂಡಕ್ಕೆ ಕೊಟ್ಟು ನಮ್ಮ ಹಿರಿಯ ಗುರುಗಳು ಕೊಟ್ಟಂತಹ ಮೂಲ ಎಷ್ಟಿ, ಅದಕ್ಕೆ ಜೀರ್ಣೋದ್ಧಾರ ಕಾರ್ಯಗಳು ವಿಶೇಷವಾಗಿ ನಡೆದವು. ತದನಂತರ ಹೋಮ ಇತ್ಯಾದಿಗಳು ನಡೆದು ಆ ಕಲಶವನ್ನು ಆ ದರ್ಶನ ಪಾತ್ರೆಯವರಿಗೆ ಅಭಿಷೇಕ ಇತ್ಯಾದಿ ಮಾಡಿ ಪೂರ್ಣ ಶಕ್ತಿ ಸಂಪಾದನೆ ಕಾರ್ಯಕ್ರಮಗಳು ಇವತ್ತು ನಡೆದು, ಹಾಗೆ ಬ್ರಹ್ಮರ ಗುಡಿ 2, ಅದಕ್ಕೆ ಕೂಡ ವಿಶೇಷ ನವಕ ಪ್ರಧಾನ ಹೋಮ, ಅದಕ್ಕೆ ತೆಂಗಿನಕಾಯಿ ಸಮರ್ಪಣೆ ಇತ್ಯಾದಿ ನಡೆದು ಗುರುಗಳ ಪೂರ್ಣ ಆಶೀರ್ವಾದ ನಮ್ಮ ಸಮಾಜದ ಮೇಲೆ ಇರಲಿ ಅಂತ ಗುರುಗಳು ವಿಶೇಷವಾಗಿ ಯಾವುದೇ ಒಂದು ತಪ್ಪುಗಳು ನಡೆದು ಅನೇಕ ದೋಷಗಳಿದ್ದರೂ ಆ ಎಲ್ಲ ದೋಷಗಳು ದೂರವಾಗಿ ಗುರುಗಳು ಪೂರ್ಣ ಅನುಗ್ರಹ ಮಾಡಿದ್ದಾರೆ. ಪೇಟೆಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಇದೇ ಒಂದು ವಿಶೇಷ ಮಹತ್ವವಾಗಿದೆ. ಪ್ರಿಯ ವೀಕ್ಷಕರೇ, 4ನೆಯ ದಿನದ ಶ್ರೀ ಕ್ಷೇತ್ರ ಮೂಲ್ಕಿಯ ಶ್ರೀ ವೆಂಕಟರಮಣ ದೇವರ ಸನ್ನಿಧಾನದ ಕಾರ್ಯಕ್ರಮಗಳನ್ನು ನಾವು ವೀಕ್ಷಣೆ ಮಾಡ್ತಾ ಇದ್ದೇವೆ. ಶ್ರೀ ಕ್ಷೇತ್ರದಲ್ಲಿ ಅತ್ಯಂತ ವೈಭವೋಪೇತವಾಗಿ ಅತ್ಯಂತ ಸಡಗರ ಸಂಭ್ರಮದಿಂದ ಶ್ರೀ ಕಾಲಭೈರವ ಮೂಲಮುದ್ರಾ ಜೀರ್ಣೋದ್ಧಾರ ಮಹೋತ್ಸವ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಈ ದಿನದ ಸರ್ವ ಕಾರ್ಯಗಳು ವಿಧಿವಿಧಾನಗಳು ಶ್ರೀ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ಅತ್ಯಂತ ಯಶಸ್ಸಿನಿಂದ ಜರುಗಿದ್ದಾವೆ. ಜೊತೆಗೆ ಶ್ರೀ ಕ್ಷೇತ್ರಕ್ಕೆ ಭಕ್ತರು ತಮ್ಮ ಪ್ರೀತಿಯ ಕಾಣಿಕೆಗಳನ್ನು, ತಮ್ಮ ಪ್ರೀತಿಯ ಪಾಲ್ಗೊಳ್ಳುವಿಕೆಯನ್ನು ಅತ್ಯಂತ ಭಕ್ತಿಯಿಂದ ಸಮರ್ಪಿಸಿಕೊಂಡಿದ್ದಾರೆ. ಈ ಎಲ್ಲ ದೃಶ್ಯಗಳನ್ನು ಕೂಡ ನೀವು ಕೂಡ ಕಣ್ತುಂಬಿಕೊಂಡಿದ್ದೀರಿ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನ ಟಿವಿ. ನಮಸ್ತೆ.